ಕಾಪು ತಾಲೂಕಿನ ಶಿರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಟ್ಟಿಂಗೇರಿ ಗ್ರಾಮದ ಕುದುರೆಮಲೆ ಎಂಬಲ್ಲಿ 2 ದಿನದ ಹಿಂದೆ ಶಿಲುಬೆಯನ್ನು ಧ್ವಂಸಗೊಳಿಸಿತ್ತು. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಶಾಂತ್ ಜತ್ತನ್ನ ಆಗ್ರಹಿಸಿದ್ದಾರೆ. ಫೆಬ್ರವರಿ 19ರಂದು ಈ ಕೃತ್ಯ ನಡೆಸಲಾಗಿದೆ. ಗಿಡಗಂಟೆಗಳೇ ತುಂಬಿದ್ದ ನಿರ್ಜನ ಪ್ರದೇಶದಲ್ಲಿ ವಲೇರಿಯನ್ ಲೋಬೋ ಎಂಬವರ ಖಾಸಗಿ ಸ್ಥಳದಲ್ಲಿ 3 ದಶಕದ ಹಿಂದೆ ಶಿಲುಬೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಸುತ್ತಮುತ್ತಲಿನ 30 ಕುಟುಂಬ ವಲೇರಿಯನ್ ಲೋಬೋ ತನ್ನ ಖಾಸಗಿ ಜಾಗದಲ್ಲಿ ನಿರ್ಮಿಸಿದ್ದ ಶಿಲುಬೆಯ ಬಳಿ ಉಪವಾಸದ ಸಮಯದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುವ ವಾಡಿಕೆ ಇತ್ತು. ಆದರೆ ಏಕಾಏಕಿ ಕೋಮು ಸೌಹಾರ್ದ ಕೆಡಿಸಲು ಶಿಲುಬೆಯನ್ನ ಧ್ವಂಸಗೊಳಿಸಿದ್ದಾರೆ. ಖಾಸಗಿ ವ್ಯಕ್ತಿಯ ಪೂಜಾ ಸ್ಥಳದಲ್ಲಿರುವ ಶಿಲುಬೆ ಕ್ರೈಸ್ತ ಧರ್ಮದ ಪವಿತ್ರ ಗುರು. ಯಾರೇ ಈ ದುಷ್ಕೃತ್ಯ ಮಾಡಿದರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಈ ಬಗ್ಗೆ ಫ್ಲೆವಿನ್ ಎಂಬವರು ಶಿರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಬೈಟ್ ಪ್ರಶಾಂತ್ ಜತ್ತನ್ನ, ರಾಜ್ಯಾಧ್ಯಕ್ಷ ಕ್ರೈಸ್ತ ಒಕ್ಕೂಟ. ಉಡುಪಿ ಜಿಲ್ಲೆಯ ಶಿರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕಟ್ಟಿಂಗೇರಿ ಗ್ರಾಮದಲ್ಲಿ ಕುದುರೆಮಲೆ ಎನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ವಲೇರಿಯನ್ ಲೋಬೋ ಇವರ ಖಾಸಗಿ ಸ್ಥಳ ಇದೆ. ಕುದುರೆಮಲೆ ಎನ್ನುವಂಥ ಒಂದು ಪ್ರದೇಶದಲ್ಲಿ, ಅದೊಂದು ಬೆಟ್ಟದ ಪ್ರದೇಶ. ಈ ಖಾಸಗಿ ಸ್ಥಳದಲ್ಲಿ ವಲೇರಿಯನ್ ಲೋಬೋರವರು ಒಂದು ಶಿಲುಬೆಯನ್ನು ನಿರ್ಮಾಣ ಮಾಡಿ ಸುಮಾರು 30 ವರ್ಷಗಳಿಂದ ಸುತ್ತಮುತ್ತಲಿರುವಂಥ 30 ಕುಟುಂಬಗಳು ಕ್ರೈಸ್ತರ ಉಪವಾಸ ದಿನದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ರೂಢಿಯಾಗಿತ್ತು. ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ, ಸುಮಾರು 30 ವರ್ಷಗಳಿಂದ. ಆದರೆ ಇತ್ತೀಚೆಗೆ ನಿನ್ನೆ ದಿನದಲ್ಲಿ ಅಲ್ಲಿ ಹೋಗುವಂಥ ವೇಳೆಯಲ್ಲಿ ಅಲ್ಲಿ ಆ ಶಿಲುಬೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನು ಅಲ್ಲಿ ಇರುವಂಥ ಸ್ಥಳೀಯರು ನೋಡಿರುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಫ್ಲೆವಿನ್ ಫೆರ್ನಾಂಡಿಸ್ ಅವರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಈ ಒಂದು ಘಟನೆ ನೋಡುವಾಗ ಇದು ಖಂಡಿತವಾಗಲೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಶಾಂತಿಯಲ್ಲಿ, ಪ್ರೀತಿಯಲ್ಲಿ ಎಲ್ಲರೂ ನಡೀತಾ ಇದ್ದಾರೆ. ಈ ಶಾಂತಿಯನ್ನು ಕೆಡಿಸಬೇಕು, ಧರ್ಮಗಳ ನಡುವೆ ವೈಮನಸ್ಸನ್ನು ತರಬೇಕೆನ್ನುವಂಥ ಉದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಕೃತ್ಯ ಯಾರೇ ಮಾಡಿದರೂ ಕೂಡ ಇಂಥ ದುಷ್ಕರ್ಮಿಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ಬಂಧಿಸಿ ಮತ್ತು ಮುಂದಕ್ಕೆ ಇಂಥ ರೀತಿಯ ಘಟನೆಗಳಾಗದಂತೆ ನಡೆಸ್ಕೊಳ್ಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನಮಗೆ ಅನುಮಾನ ಅಂತೇಳಿ ಇಲ್ಲ, ಆದರೆ ಒಂದಂತೂ ಗೊತ್ತಿದೆ, ನಮ್ಮ ಉಡುಪಿ ಬಹಳ ಪ್ರೀತಿಯಿಂದ ಹೋಗ್ತಾ ಇದೆ. ಇದನ್ನು ಕೆಡಿಸಬೇಕೆನ್ನುವಂಥ ರೀತಿಯಲ್ಲಿ ದುಷ್ಕರ್ಮಿಗಳು ಮಾಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮಗೆ ಬಹಳಷ್ಟು ಗೌರವ ಮತ್ತು ನಂಬಿಕೆ ಇದೆ, ಅವರು ಇದನ್ನು ಹಿಡಿತಾರೆ ಅಂತೇಳಿ. ಶ್ರೀಜಿತ್, V4 ನ್ಯೂಸ್, ಉಡುಪಿ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.